ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನ ಮೂಲದ ಮಹಿಳೆಯನ್ನ ಬಂಧಿಸಲಾಗಿದೆ. ಕಳೆದ 8 ವರ್ಷಗಳಿಂದ ಭಟ್ಕಳದಲ್ಲಿ ಪಾಕ್ ಮೂಲದ ಮಹಿಳೆ ಅಕ್ರಮವಾಗಿ ನೆಲೆಸಿರುವ ಬಗ್ಗೆ ಮಾಹಿತಿಯನ್ನ ಪೊಲೀಸರಿಗೆ ಸಿಕ್ಕಿದ್ದು ಕಾರ್ಯಾಚರಣೆ ನಡೆಸಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಪಾಕಿಸ್ತಾನ ಪೌರತ್ವ ಹೊಂದಿದ ಖತೀಜಾ ಮೆಹರಿನ್ ಬಂಧಿತ ಮಹಿಳೆಯಾಗಿದ್ದಾಳೆ. ಭಟ್ಕಳ ತಾಲೂಕಿನ ನವಾಯತ್ ಕಾಲೋನಿಯಲ್ಲಿ ಮಹಿಳೆ ಅಕ್ರಮವಾಗಿ ನೆಲೆಸಿದ್ದು ಈ ಬಗ್ಗೆ ಜೂನ್ 8ರಂದು ಮಾಹಿತಿ ಲಭಿಸಿತ್ತು. ಪಾಕಿಸ್ತಾನದ ಪೌರತ್ವ ಹೊಂದಿದ್ದ ಖತೀಜಾ ಮೆಹರಿನ್ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭಟ್ಕಳದಲ್ಲಿ ನೆಲೆಸಿದ್ದಳು. ಭಟ್ಕಳದ ನವಾಯತ್ ಕಾಲೋನಿಯ ಜಾವಿದ್ ಮೊಹಿದ್ದೀನ್ ಜೊತೆ ದುಬೈಯಲ್ಲಿ ವಿವಾಹ ಆಗಿತ್ತು. ಸದ್ಯ ಈಕೆಯನ್ನು ಬಂಧಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ.